ಎಂಆರ್ಪಿಎಲ್ನ ಸಿಎಸ್ಆರ್ ಫಂಡ್ನಿಂದ ಬಿಡುಗಡೆಯಾಗಿರುವ ಅನುದಾನ ರೂಪಾಯಿ 40 ಲಕ್ಷ ವೆಚ್ಚದಲ್ಲಿ ಕರಿಂಜೆ ಗ್ರಾಮದ ಕಕ್ಕೆಬೆಟ್ಟುವಿನಲ್ಲಿ ನಿರ್ಮಾಣಗೊಳ್ಳಲಿರುವ 1.50 ಲಕ್ಷ ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ಗೆ ಶಾಸಕ ಉಮನಾಥ್ ಕೋಟ್ಯಾನ್ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಕೋಟ್ಯಾನ್ ಅವರು, ಈ ಪರಿಸರದ ಜನರ ಬಹುಬೇಡಿಕೆಯ ನೀರಿನ ಸಮಸ್ಯೆಗೆ ಇದೀಗ ಪರಿಹಾರ ಸಿಕ್ಕಿದೆ. ಕೊರೋನಾ ಕಾರಣದಿಂದಾಗಿ ಸ್ವಲ್ಪ ತಡವಾಗಿ ಆರಂಭವಾಗಿದ್ದರೂ ನಿರ್ಮಾಣ ಕಾರ್ಯ ಬಹುಬೇಗದಲ್ಲಿ ಆಗಲಿದೆ ಎಂದರು. ಅಥವಾ ಬಹಳ ಸಮಸ್ಯೆ ಇದೆ ಅಂತ ಹೇಳಿದಾಗ ಖಂಡಿತವಾಗಿಯೂ ನಾನು ಒಂದೂವರೆ ವರ್ಷದ ಒಳಗೆ ಇದನ್ನು ಮಾಡಿಕೊಡ್ತೇನೆ ಎಂಬ ಭರವಸೆಯನ್ನು ಕೊಟ್ಟಿದ್ದೆ. ಕೊರೋನಾ ಬಂದದ್ದರಿಂದ ಎಂಆರ್ಪಿಎಲ್ ಸಂಸ್ಥೆಗೆ ಸ್ವಲ್ಪ ಕಷ್ಟ ಆಯಿತು. ಸುಮಾರು 40 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಬೇಕಿತ್ತು. ಆದ್ದರಿಂದ ಸ್ವಲ್ಪ ತಡ ಆಗಿ ಎರಡೂವರೆ ವರ್ಷಗಳ ಬಳಿಕ ಆದರೂ ನಮ್ಮ ಪುರಸಭೆ ಆಡಳಿತಕ್ಕೆ ಇದನ್ನು ನಾವಿಲ್ಲಿ ಕಾರ್ಯಗತಗೊಳಿಸಿದ್ದೇವೆ. ಸುಮಾರು 40 ಲಕ್ಷ ರೂಪಾಯಿಯಲ್ಲಿ ಎಂಆರ್ಪಿಎಲ್ ಸಿಎಸ್ಆರ್ ಫಂಡಲ್ಲಿ ಅವರು ಇವತ್ತು ಬರಬೇಕಿತ್ತು. ಅವರಿಗೆ ಬಹಳ ತುರ್ತು ಕಾರ್ಯನಿಮಿತ್ತ ಬರಲಿಕ್ಕೆ ಆಗಲಿಲ್ಲ ಅಂತ ನಮ್ಮ ಸಿಒ ಅವರ ಹತ್ರ ಹೇಳಿದ್ದಾರೆ. ಈ ಒಂದು ವಾಟರ್ ಟ್ಯಾಂಕ್ ಬಹಳ ಅಗತ್ಯ ಇದೆ ಈ ಭಾಗದ ಜನರಿಗೆ. ಕುಡಿಯುವ ನೀರನ್ನು ಪೂರೈಸಲಿಕ್ಕಾಗಿ ಇವತ್ತು ಪುರಸಭೆಗೆ ಒಂದು ದೊಡ್ಡ ಕೊಡುಗೆಯನ್ನು ಎಂಆರ್ಪಿಎಲ್ ಸಂಸ್ಥೆಯಿಂದ ಕೊಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಜನರ ಕುಡಿಯುವ ನೀರಿನ ಸಮಸ್ಯೆ ಖಂಡಿತವಾಗಿಯೂ ಮುಕ್ತಾಯ ಆಗ್ತದೆ. ಅವರಿಗೆ ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ನೀರನ್ನು ಸರಬರಾಜು ಮಾಡಲಿಕ್ಕೆ ಪುರಸಭೆ ಖಂಡಿತವಾಗಿಯೂ ಸಶಕ್ತವಾಗ್ತದೆ ಎಂಬ ಒಂದು ಭರವಸೆಯೊಂದಿಗೆ ಈ ಕಾಮಗಾರಿಯನ್ನು ವಹಿಸಿಕೊಂಡಂಥ ಗುತ್ತಿಗೆದಾರರು ಬಹಳ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಸಮಯಕ್ಕೆ ಸರಿಯಾಗಿ ಇದನ್ನು ಬಿಟ್ಟುಕೊಡಬೇಕು ಅಂತ ಅವರ ಹತ್ರ ಸಹ ಕೇಳಿಕೊಂಡು ಈ ವೇಳೆ ಎಪಿಎಂಸಿ ಅಧ್ಯಕ್ಷ ಕೆ ಕೃಷ್ಣರಾಜ್ ಹೆಗ್ಡೆ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಪಿ ಸುಚರಿತ ಶೆಟ್ಟಿ, ಕೆಪಿ ಸುಜಾತ, ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್, ಉಪಾಧ್ಯಕ್ಷೆ ಸುಜಾತ ಶಶಿಕಿರಣ್, ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗರಾಜ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.